ಸ್ವಲ್ಪ ಸಹಕಾರ ಹೊಂದಾಣಿಕೆ ಭಾವನೆಗಳು ನಿಮ್ಮ ಹತ್ರ ಇರಬೇಕು. ನೀವು 8 ಮನೆ ಕೊಟ್ಟರೆ ಅವ್ರು ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಅವರು ಕಷ್ಟ ಬಂದು ಲೋನ್ ಮಾಡಿ ಏನಾದರೂ ಕಟ್ಟಿಡ್ತಾರೆ. ಹೌದು, ನಮಗೆ ತೊಂದರೆ ಆಗ್ಬೋದು. ನಿಮ್ಮ ಜಾಬು, ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಐ ಡೂ ರೆಸ್ಪೆಕ್ಟ್. ಏನು ಇವೆಲ್ಲ ಮಾಡಿ ವೈಲೇಷನ್ ಮಾಡಿ ಕೊಡಿ ಅಂತ ನಾನು ಹೇಳೋದಿಲ್ಲ. ಬಟ್ ಸರ್ವಿಸ್ ಮನೋಭಾವನೆಗಳು ಇರಬೇಕು. ಮೊನ್ನೆ ಯಾವುದೋ ಒಂದಿತ್ತು 100 ಸ್ಕ್ವೇರ್ ಫೀಟ್ ಕಟ್ಟಿದ್ವಿ. ನಾವೀಗ 700 ಸ್ಕ್ವೇರ್ ಫೀಟ್ 750 ಸ್ಕ್ವೇರ್ ಫೀಟ್ ಮಾಡಿ ಕೊಟ್ಟರು. ನಾನು ನಿಮಗೆ ಅಂತ ಎಲ್ರಿಗೂ ಹೇಳೋದು, 750 ಸ್ಕ್ವೇರ್ ಫೀಟ್ ಕೊಟ್ಟರು ಮತ್ತೆ ಇಳಿಸಿ ಕಟ್ಕೊಳ್ತಾರೆ. ಕೆಲವರಿಗೆ ಮಾಹಿತಿ ಇರುವುದಿಲ್ಲ, ಸ್ವಲ್ಪ ಕಟ್ತಾರೆ, ಆ ಕಡೆ ಈ ಕಡೆ ಮಾಡಿ ಕಟ್ತಾರೆ. ನಾವು ಗ್ರಾಮೀಣ ಪ್ರದೇಶದಲ್ಲಿ ರೋಡ್ ಸ್ವಲ್ಪ ನೀವು ಸಹಕಾರ ಕೊಡಬೇಕು. ಅದಕ್ಕೆ ಆ ಸಹಕಾರ ಕೊಡುವಂತ ಕೆಲಸಗಳಾಗಬೇಕು. ಪಾಪ ಅವ್ರಿಗೆ ಸಿಗುವುದೇ ಒಂದು ಮನೆ, ಅದರಲ್ಲಿ ಸಿಗುವುದೇ 1,20,000 ರೂಪಾಯಿ ಕೊಡ್ತೀವಿ ನಾವು. ಅದರಲ್ಲೂ ಇಲ್ಲ ಅಂತ ಮಾಡಿದ್ರೆ ಬಾರಿ 1.5 ಲಕ್ಷದಲ್ಲಿ ಮನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮತ್ತೆ ಮಾಡಬಹುದು. ಆಕ್ಚುಲಿ GPS ಮಾಡಿದ ಮೇಲೆ ಆದ್ಮೇಲೆ ಮತ್ತೆ ಮಾಡಬಹುದು ಸರ್. ಅವ್ರು ಮೊದಲೇ ನೀವು ಹೇಳುವುದು ಕರೆಕ್ಟ್, ನಾನು ಹೋಗ್ತೇನೆ. ನಾನು ಹೇಳುದು, ನಾನು ಅದನ್ನೇ ಹೇಳುದು ಅವರಿಗೆ ಕೂಡ. ನೋಡಿ, ಅವರು ಅಷ್ಟು ಕಲಿತಾ ಇದ್ರೆ ಅವ್ರು ನಿಮ್ಮಿಂದ PDO, EO, IAS, IPS ಎಲ್ಲ ಆಗ್ತಾ ಇದ್ರು ಅಲ್ವಾ? ಬಡವರು ಅವರಿಗೆ ಮಾಹಿತಿಗಳು ಇರುವುದಿಲ್ಲ. ಕೆಲವರು ಮಾಹಿತಿ ಒಮ್ಮೆ ಕಟ್ಟಿಬಿಡು ಹೇಗೋ ಆಗ್ತದೆ. ಯಾರೋ ಪಂಚಾಯತ್ ಸದಸ್ಯರು, ನನ್ನಂತ MLAಗಳು ಅವರು ಇವರು ಇದ್ದಾರೆ ಅಂತ ಹೇಳ್ಬಿಟ್ಟು ಕಟ್ಟಿಬಿಡ್ತಾರೆ. ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು ಇಷ್ಟೇ, ಸಹಕಾರ ಕೊಡಿ ಅಂತ. ಸಹಕಾರ ಕೊಡಿ. ನೀವು ಓವರ್ ರೂಲ್ ಮಾಡಿ ನಿಮಗೆ ತೊಂದರೆ ಆಗಿ ಅಂತಲ್ಲ. ಅವರು ಕಟ್ಟುವಾಗಲೇ ಸ್ವಲ್ಪ ನೋಡುವಂತ ಕೆಲಸಗಳನ್ನು ಮಾಡಿದ್ರೆ, ಅವರಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸ. ಕೆಲವರು ನೀವು ಕೊಟ್ಟಿರ್ತೀರಿ, ಕಟ್ಟಬೇಡಿ, ಅದು ನಿಮಗೆ ವೈಲೇಷನ್ ಆಗ್ತದೆ ಅಂತ. ಇನ್ನೊಂದು ವರ್ಕೌಟ್ ಕೊಡುವಾಗಲೇ ನಾವೆಲ್ಲ ಕರೆದು ಬಿಟ್ಟು ಅವರಿಗೆಲ್ಲ ಮಾಹಿತಿ ಕೊಡ್ತೇವೆ ಸರ್. ಮಿನಿಮಮ್ 250 ಇರಬೇಕು, ಮ್ಯಾಕ್ಸಿಮಮ್ 700 ಇರಬೇಕು, ಮತ್ತೆ 5 ಲಕ್ಷದ ಮೇಲ್ಗಡೆ ಮೀಲ್ಬಾರ್ದು ಅಂತ ನಾವು ಕಂಡೀಷನ್ ಹಾಕಿ ವರ್ಕೌಟ್ ಕೊಡ್ತೇವೆ. ಮತ್ತೆ ಅವರಿಗೆ ಕೆಲವರು ಮ್ಯಾಕ್ಸಿಮಮ್ ಸಿಟ್ ಔಟ್ ಎಲ್ಲ ಬಿಟ್ಟೆ ಕಟ್ತಾರೆ ಸರ್. ಮತ್ತೆ ಎಲ್ಲ ಫಿನಿಶ್ ಆದ್ಮೇಲೆ ಅವ್ರು ಕಂಪ್ಲೀಟ್ ಮಾಡಿ ಏನ್ ಬೇಕಾದ್ರೂ ಮಾಡ್ಕೋತಾರೆ. ಆದ್ರೆ ಕೆಲವರು ನಾವು ಮತ್ತೆ ಮಾಡಕ್ಕಾಗೋದಿಲ್ಲ, ಹಾಗೆ ಎಲ್ಲ ಬೆಲ್ಟ್ ಹಾಕಿಬಿಟ್ಟು ಕಂಟಿನ್ಯೂ ಮಾಡುವಾಗ ನಮಗೆ ಸಮಸ್ಯೆ ಬರ್ತದೆ. ಹತ್ತಿರದ ಮನೆಯವರು ಆಲ್ರೆಡಿ ಫೋಟೋ ತೆಗೆದಿಟ್ಟಿರ್ತಾರೆ ಸರ್. ಇವನು ಲೋಕಾಯುಕ್ತವರೆಗೂ ಬರ್ತಾಗ್ತದೆ ಸರ್ ದೊಡ್ಡ ಮನೆ. ನೋಡಿ, ನೀವು 750 ಮಾಡಿದ್ದನ್ನು ಕೆಲವರು ಏನ್ ಮಾಡ್ತಾರೆ, 200 ಮಿನಿಮಮ್ ಅಂತ ಗೊತ್ತಿಲ್ಲ. ಪಂಚಾಯತಿನವರು ಹೇಳಿದ್ದಾರೆ, PDO ಹೇಳಿದ್ದಾರೆ 750 ಕಟ್ಟಬೇಕು ಅಂತ. ಧರ್ಮಸ್ಥಳ ಯೋಜನೆ, ಇದ್ದ ಸಾಲ, ಇದ್ದ ಬಂಗಾರ ಎಲ್ಲ ಅಡವಿಟ್ಟು ಕಟ್ತಾರೆ. 750 ಮಿನಿಮಮ್ ಬೇಕು ಅಂತ ಹೋಗ್ತೇನೆ ನಾನು. ನಿಮ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸೊ ನೀವು ಕೋಆಪರೇಟ್ ಮಾಡಿ. ಈಗ ನೀವು ಕಂಪ್ಲೀಷನ್ ಕೊಟ್ಟ ಕೂಡಲೇ ಮಾಡೋ ದಿವಸ ಅದು 1,000 ಆಗಿರ್ತದೆ. ಕೆಳಗಡೆ ಅಡಿಗೆ ರೂಮ್, ಕೆಳಗಡೆ ಶೀಟ್ ಹಾಕಿ ಓಡಿ ಆಗಿರ್ತದೆ. ಕಂಪ್ಲೇಂಟ್ ಮಾಡೋನು ಆಮೇಲೆ ಕಂಪ್ಲೇಂಟ್ ಮಾಡಿದ್ರು ಅಲ್ಲಿ ಇನ್ನೊಂದು ವರ್ಷ ಬಿಟ್ಟು ಬಂದಾಗ ಅದು 1,200 ಸ್ಕ್ವೇರ್ ಫೀಟ್ ಇರುವುದು. 1,200 ಸ್ಕ್ವೇರ್ ಫೀಟ್ ಅಲ್ಲೇ ಇರ್ತದೆ. ಸೊ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಬಡವರು ಕಟ್ತಾ ಇರೋದು. ನಾನು ಮೊನ್ನೆ ವಿಧಾನಸಭೆಯಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದೆ. 1,20,000ಕ್ಕೆ ಮನೆ ಕಟ್ಟಲಿಕ್ಕೆ ಆಗ್ತದೆ. ಕನಿಷ್ಠ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ. ಕನಿಷ್ಠ 5 ಲಕ್ಷ ಕೊಟ್ಟರೆ ನಿಮಗೂ ತೊಂದರೆ ಇಲ್ಲ, ಬಡವರಿಗೊಂದು ಒಳ್ಳೆ ರೀತಿಯಲ್ಲಿ ಮನೆ ಸಿಗ್ತದೆ. ಅದನ್ನು ಮಾಡುವಂತ ಕೆಲಸ ಆಗಬೇಕು ಅಂತ. ನಗರಸಭೆ ದಾಖಲೆ ಕೊಡಕ್ಕಾಗತ್ತಾ? ಆರ್ಯಪಲ್ಲಿ ಆಗಲ್ಲ, ಕ್ಲಿಯರ್ ಆಗಿ ಇರ್ಬೇಕು. ಮತ್ತೆ ಬೇರೆ ಬಿಟ್ಟಾಕಿ ನಗರಸಭೆ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಆರ್ಯಪಲ್ಲಿ ಕೊಡಕ್ಕಾಗಲ್ಲ. ನಗರಸಭೆಯಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಕೊಡಕ್ಕಾಗಲ್ಲ. ಹೋಗ್ತೇನೆ, ನನ್ನ ಹತ್ರ ಬೇರೆ ಎಲ್ಲೆಲ್ಲ ಅಪ್ಲಿಕೇಶನ್ ಹಾಕದವರೇ ಇದ್ದಾರೆ, ಅವರಿಗೆ ಕೊಡ್ಲಿಕ್ಕೆ ಆಗ್ತದಾ? ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿವಾಸಿ ಆಗಿದ್ರೆ ನಿಮ್ಮ ಹತ್ರ ಯಾಕೆ ಸೈಟ್ ಕೇಳ್ತಾನೆ? ಅವರಿಗೆ ಅವರಪ್ಪ ಮಾಡಿದ್ರು ಇಲ್ಲೂ 5 ಸೆನ್ಸು 10 ಸೆನ್ಸು 100 ಏನಿಲ್ಲ ನಮ್ಮ ಕೇಳುತ್ತಾನೆ. ಹೌದು, ಈಗ ಯಾವ ಬನ್ನೂರಲ್ಲಿ ಈಗಂದ್ರೆ ಅದೇ ಮೊನ್ನೆ ರೀಸೆಂಟ್ ಆಗಿ ಒಂದು 5-6 ಜನ ಬೇಕು ಅಂತ ಕೇಳಿದ್ದಾರೆ ಅಷ್ಟೇ. ಎಷ್ಟು ಸೈಟ್ ಇದೆ? 9 ಸೈಟ್ ಇದೆ ಅಲ್ಲಿ ಖಾಲಿ.
ಅದೊಂದು ನನಗೆ ಕ್ಲಾರಿಫೈ ಮಾಡಿ. ಇದ್ರೆ ನಾವು ಬೇರೆ ಕಡೆ ಆಗುವವರು ಇದ್ರೆ ಅಲ್ಲಿಗೆ ನಿಯರ್ ಬೈ ಗ್ರಾಮದವರು ಇದ್ರು ಕಲಿಸುವಂತ ಕೆಲಸವನ್ನು ಮಾಡ್ತಾರೆ. ಒಂದು ಟಾರ್ಗೆಟ್ ತಗೊಳ್ಳಿ. ಸಿ ಯು ಹ್ಯಾವ್ ಟು ಡೂ ಯುವರ್ ಅಚೀವ್ಮೆಂಟ್ ಅಲ್ವಾ. ಒಂದು 150 ಸೈಟ್ ಅನ್ನು ಕೊಡುವಂತ ಅಚೀವ್ಮೆಂಟ್ ತಗೊಳ್ಳಿ. ಇವರು ಪಾಪ ಮೊನ್ನೆ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ಸರ್ಕಾರಿ ಅಧಿಕಾರಿ. 3 ದಿವಸ ನನ್ನ ಬೆನ್ನೆಯಿಂದ ಕುಣಿತಾ ಇತ್ತು, ಒಂದು ಆ ಕಡತವನ್ನು ಮುಂದೆತ್ತಿಕೊಂಡು ಹೋಗಿ ಅಂತ. ಇಟ್ ಈಸ್ ಅಪ್ರಿಷಿಯೇಟೆಡ್. ಆ ತರ ಕೆಲಸ ಮಾಡುವ ಅಗತ್ಯ ಇದೆ ಅಂತ ನಾನು ಹೇಳುದು. ಅವ್ರಿಗೇನಲ್ಲಿ ಸೈಟ್ ಕೊಟ್ಟು ಏನಾಗ್ಲಿಕ್ಕಿಲ್ಲ. 3-4 ದಿವಸ ಅಧ್ಯಕ್ಷರನ್ನು ಕರ್ಕೊಂಡು ಮಾಡಿ ಒಂದೊಂದು ಅಚೀವ್ಮೆಂಟ್ ಮಾಡಬೇಕು. ನಿಮ್ಮ ಕಾಲದಲ್ಲಿ ಏನಾದ್ರೂ ಅಚೀವ್ಮೆಂಟ್ ಮಾಡುವಂತ ಮನೋಭಾವನೆಗಳು ಬೇಕು. ಎಲ್ರಿಗೂ ಕಷ್ಟ ಇದೆ, ಎಲ್ರಿಗೂ ತೊಂದರೆ ಇದೆ, ಬಟ್ ಸರ್ವಿಸ್ ಅವರ ಮೋಟೋ ಆ ತರ ಇಟ್ಕೊಳ್ಳಿ. ನೀವು ಮಾಡೋದಿಲ್ಲ ಅಂತ ಹೇಳೋದಲ್ಲ ನಾನು. ನಿಮಗೂ ವರ್ಕ್ ಲೋಡ್ ಇದೆ, ನನಗೂ ವರ್ಕ್ ಲೋಡ್ ಇದೆ, ಇವರಿಗಿದೆ, ಸಮಸ್ಯೆಗಳಿದೆ. ಆದ್ರೆ ಒಂದೊಂದು ಅಚೀವ್ಮೆಂಟ್ ಮಾಡಬೇಕು. ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ನೀವು ಕೂಡ ಅಧಿಕಾರವನ್ನು ಚಲಾಯಿಸಬೇಕು. ವಿರೋಧವಾಗಿ ಚಲಾಯಿಸುವುದಲ್ಲ, ಪೂರಕವಾಗಿ ಚಲಾಯಿಸುವಂತ ಕೆಲಸಗಳಾಗಬೇಕು. ನೀವು ಇಂದ ಕ್ಲಿಯರೆನ್ಸ್ ಕೊಡ್ಲಿಕ್ಕೆ ಇರುವಂತದ್ದು 11 ಎಕರೆ ಏನದು ಮಾಡಿ. ಎಲ್ಲಿ ಕ್ಲಿಯರ್ ಇದೆ ಅದನ್ನು ನಾವು ಫಸ್ಟ್ ಬೇಸ್ ಅಲ್ಲಿ ಮುಗಿಸುವ. ಎಲ್ಲಿ ಕ್ಲಾರಿಟಿ ಇಲ್ಲ, ಕೆಲವರು ಅಕ್ಯುಷನ್ ಇರುವಂತದ್ದು, ಕೆಲವರು ಅವರ ಕಮಿಟಿ ಅಂತಿರೋ ಅಂತದನ್ನು ಫಸ್ಟ್ ಬೇಸ್ ಅಲ್ಲಿ ತಗೊಳ್ಬೇಡಿ. ಯಾವುದು ಕ್ಲಾರಿಟಿ ಇದೆ ಕೊಟ್ಟಿದ್ದಾರೆ. ಅವ್ರು ಬೇಕಾದ್ರೆ ಕಾಂಕ್ರೀಟ್ಸ್ 4 ಸಂಖ್ಯೆ ಬೆಟ್ಟೆ ಅವರು ನಮಗೆ ಕೊಟ್ಟು ಬಿಟ್ಟಿದ್ದಾರೆ. ತೊಂದರೆ ಇಲ್ಲ. 2-3 ಎಕರೆ ಕ್ಲಿಯರ್ ಆಗಿ ಸಿಗುತ್ತೆ ಸರ್. ಅಲ್ಲ, ಅದಕ್ಕೆ ನಾನು ಹೇಳುದು, ನೀವು 11 ಎಕರೆ ಕೊಟ್ಟ ಅಂತ ಹೇಳಿದ್ರೆ 11 ಎಕರೆಯಲ್ಲಿ ಆರ್ಯಾಪ್ನಲ್ಲಿ ನಾವು ಕೊರಿಯಾದಲ್ಲಿ ಒಂದು ಇಂಡಸ್ಟ್ರಿಯಲ್ ಇದು ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಸೊ ಅದೊಂದು 70 ಎಕರೆ ಝೋನ್ ಅನ್ನು ಒಂದೇ ಇದು ಮಾಡಬೇಕು ಅಂತ. ನೀವು ಎಲ್ಲಿ ಬಿಡಿಯೋ ಆರ್ಯಾಪ್ ಹೇಳಿದ್ದಾರೆ. ನಾವು ಅವತ್ತು KMF ಗೆ ಜಾಗ ಕೊಡ್ಲಿಕ್ಕೆ ಬಂದು ಅದೇ ಜಾಗನ ನೀವು ಹೇಳ್ತಾ ಇರೋದು. ಇದೆಲ್ಲಿ ಕುರಿಯದಲ್ಲಿ ಇದು ಬೇರೆ ಜಾಗ ಇದೆ, ಯಾರು ಸ್ವಾಧೀನದಲ್ಲಿ ಇಲ್ಲ. ಸ್ವಲ್ಪ ಉಂಟು ಸರ್. ಕೂಡ ಕೆಲವು ಸುಮಾರು 7-8 ಜಾಗಗಳಲ್ಲಿ ಕೊಟ್ಟಿದ್ದಾರೆ ಸರ್. ಇದರಲ್ಲಿ ಸರ್ಕಾರಿ ಜಾಗ ಇರುವುದಕ್ಕೆ ಅದೆಲ್ಲ ಸ್ವಲ್ಪ ಸಾಧ್ಯ ಉಂಟು. ಮತ್ತೆ ಕೆಲವು ಅದರಲ್ಲಿ ಜಾಗ ಜಾಸ್ತಿ ಉಂಟು ಸರ್. ಸರ್ಕಾರಿ ಜಾಗ ಜಾಸ್ತಿ ಉಂಟು. ನಮಗೊಂದು ನೋಡಿ, ನಾವು ಅಲ್ಲಿ ನೋಟಿಫಿಕೇಶನ್ ಮಾಡಿದ ನಂತರ ಇಲ್ಲಿ ನಮ್ಮ ಹತ್ರ ಬರ್ತಾರೆ. ನಿಮಗೆ ಗೊತ್ತಿದೆ, ನಿಮ್ಗೆ ಎಲ್ಲಾ ಕಡೆಯಿಂದ, ಈ ಕಡೆಯಿಂದ ಬರ್ತಾರೆ, ಆ ಕಡೆಯಿಂದ ಜನ ಬರ್ತಾರೆ. ಕೆಲವು ಡಿಸಿಷನ್ಗಳನ್ನು ನಾವು KMF ಗೆ ಜಾಗ ಕೊಡುವಾಗಲೂ ನಮಗೆ ಬೇರೆ ಕಡೆಯಿಂದ ಒತ್ತಡಗಳು ಬರ್ತದೆ. ಅದು ನಾವು ಅಭಿವೃದ್ಧಿ ವಿಚಾರದಲ್ಲಿ ಕೆಲವು ಡಿಸಿಷನ್ಗಳನ್ನು ಮಾಡಬೇಕಾಗ್ತದೆ. ಸೊ ನೀವು ಕೊಡುವಾಗ ಯಾವುದು ಯಾರ ವಿಚಾರದಲ್ಲಿ ಆದಷ್ಟು ತೊಂದರೆಗಳಿಲ್ಲದ ಜಾಗವನ್ನು ಕೊಡಿ. ಕೆಲವು ಚಿಕ್ಕ ವಿಚಾರ, ಕೋಡಿಮಾಡಿಯಲ್ಲಿ ಫಾರ್ ಎಕ್ಸಾಂಪಲ್, ಕೋಡಿಮಾಡಿ ಬಿ ಅವರೇ, ನಾವು ಅಲ್ಲಿ ಫಾರೆಸ್ಟ್ ಅವರು ಗಿಡ ನಟ್ಟಿದ್ದಾರೆ ಅಂತ ಹೇಳಿದ್ರು ಅಲ್ವಾ. ಅವ್ರು ಗಿಡ ಏನ್ ನಾಟಿದ್ದಾರೆ, ಯಾವ ಜಾಗದಲ್ಲಿ ಬಂದು ನಾಟಿದ್ದಾರೆ ಅದನ್ನು ಕೇಳಬೇಕಂತ ಅವಶ್ಯಕತೆ ಇಲ್ಲ. ನಿಮ್ಮ ಜಾಗದಲ್ಲಿ ಫಾರೆಸ್ಟ್ ನವರು ಬಂದು 2 ಗಿಡ ನಟ್ಟ ಕೊಡ್ಲಿ. ಅದು ಏನು ದೊಡ್ಡ ಗಿಡ ದೊಡ್ಡದಾಗಿ ಬಂದಿಲ್ಲ. ಅವ್ರಿಗೆ ಕ್ಲಾರಿಟಿ ಕೊಡ್ಲಿಕ್ಕೆ ಹೇಳಿದೀನಿ. ಯು ಗೋ ಫಾರ್ ಡೆವಲಪ್ಮೆಂಟ್. ಅವ್ರೇನು 2 ಲಕ್ಷ ಕಟ್ಟಬೇಕು ಅಂತ ಹೇಳಿದಾರೆ. ಅದಕ್ಕೆ 2,09,000 ಕಟ್ಟಬೇಕು. ಪಂಚಾಯತ್ ಅಲ್ಲಿ ದುಡ್ಡಿಲ್ಲ. ಒಪ್ಪಿದ್ದಾರೆ ಸರ್. ಅದು ಮೊನ್ನೆ ಹೇಳಿದೀನಿ. ನೀವು ಡೆವಲಪ್ ಮಾಡಿ, ಸೈಟ್ ಮಾಡಿ, ಕಟ್ಟುವ ಅವಶ್ಯಕತೆ ಇಲ್ಲ. ನೀವು ಕಟ್ ಮಾಡಿ. ಹೌದು, ಇವತ್ತು ಮಾತಾಡಿದೆ ಅವ್ರ ಹತ್ರ. ಯಾರ ಹತ್ರ? ಇದು ರೇಂಜರ್ ಹತ್ರ ಇವತ್ತು. ಅದಕ್ಕೆ ಪುನಃ ಒಂದು ನಾವು ಜಂಟಿಯಾಗಿ ಸರ್ವೆ ಮಾಡಿ ಅದಕ್ಕೆ ಮರಗಳನ್ನು ಕಮ್ಮಿ ಹಾಕಿ, ವೈರಸ್ ಕಮ್ಮಿ ಹಾಕಿ ಸರ್. ನೋಡಿ, ಎಲ್ಲ ಮರಗಳನ್ನು ಕಡಿಯಿದೆ ಅಂತ ನಾನು ಹೇಳುದಿಲ್ಲ. ಆ ಸೈಟ್ ಕೊಡುವವರಿಗೆ ಆ ಮರ ಬಳಕೆ ಆಗುದಿದ್ರೆ ಆ ಮರವನ್ನು ಉಳಿಸಿಕೊಳ್ಳುವಂತ ಕೆಲಸ ಮಾಡಿ. ಬಾಕಿ ಎಲ್ಲೆಲ್ಲಿ ರಸ್ತೆಗಳಿದ್ರೆ ಅಲ್ಲಿ ಮರಗಳನ್ನು ನೀವು ತೆಗೆದು ಎಲ್ಲ ಕೇಳಿಕೊಂಡು ಹೋದ್ರೆ ನೀವು ಇನ್ನೂ ಸೈಟ್ ಇನ್ನು 5 ವರ್ಷ ಕೊಡಿ. ಅಲ್ಲಿ ಮರಗಳು ಇಲ್ಲ. ಇದೇ ರೀತಿ ಫಾರೆಸ್ಟ್ ನವರು ಇದು ಹೇಳುದು, ಅವರು ಇದು ಹೇಳುದು. ಯು ಗೋ ಫಾರ್ ಇಟ್. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಸೈಟ್ ಮಾಡಿ, ಸೈಟ್ ಕೊಡಿ ಬಡವರು. ನಾನು 10 ವರ್ಷದಿಂದ ನೋಡ್ತಾ ಇದ್ದೇನೆ, ಕೋಡಿಂಬಳಿಯಲ್ಲಿ ಸೈಟ್ ಆಗಿದೆ. ಅವರೆಲ್ಲ ಓಲ್ಡಿನವರು ಸತ್ತಾಯಿತು. ಈಗ ಅವ್ರ ಮಕ್ಕಳಿಗೆ ಬೇಕು. ಸೊ ದಯಮಾಡಿ ನೀವು ಅದನ್ನು ಕಾಯಲು ಬೇಡ. ಫಾರೆಸ್ಟ್ ನವರಿಗೆ ನಾನು ಹೇಳ್ತೇನೆ, ಉಳಿಸುವಂತ ಮರಗಳನ್ನು ಉಳಿಸಿ, ಬಾಕಿ ಮರವನ್ನು ನೀವು ಸೈಟ್ ಮಾಡಿ ಕೊಡಬೇಕು. ಇನ್ನು ಬೇರೆ ಎಲ್ಲಾದ್ರೂ ಅಂತ ಪ್ರಾಬ್ಲಮ್ ಇದೆಯಾ? ಖಾಲಿ ಜಾಗದಲ್ಲಿ ಫಾರೆಸ್ಟ್ ನವರು ಬಂದು 2 ಗಿಡ ನಡ್ತಾರೆ, ಮತ್ತೆ ನಂದೇ ಜಾಗ ಅಂತ ಹೇಳ್ಬಿಡ್ತಾರೆ.